ನಂತರ ಮತ್ತೊಮ್ಮೆ ನಡೆಯಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದಂತೂ ಬಿಸಿಯಾದಂಥ ದೊನ್ನೆ ಬಿರಿಯಾನಿ ತಯಾರಾಗಿ ಅಲ್ಲೇ ರೆಸ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ ಆಗಿ ಇನ್ನೊಂದು ಚಿಕನ್ ಚಾಪ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಹೇಗೆ ತಯಾರಿಸೋದು ಬನ್ನಿ ಕೇಳೋಣ. ಸರಿ, ಆವಾಗ ಅಂತೂ ಒಂದು ದಮ್ ಬಿರಿಯಾನಿ ಹೇಳ್ಕೊಟ್ರಿ. ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ವೇಟ್ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ರೆಸಿಪಿ ಚಿಕನ್ ಚಾಪ್ಸ್ ಅಂತ ಹೇಳಿದ್ರಿ. ಸ್ಟಾರ್ಟ್ ಮಾಡುವ? ಎಸ್. ಫಸ್ಟಿಗೆ ಏನು ಕೊಡಲಿ? ಏನಾದರೂ ಬಾಣಲಿ ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಎಣ್ಣೆ ಹಾಕಬೇಕು. ಅಂದರೆ ಸ್ವಲ್ಪ, ಅಂದರೆ ಇಲ್ಲಿ ಇವಾಗ ಸ್ವಲ್ಪ ಮಾಡೋದ್ರಿಂದ ಇಷ್ಟು ಎಣ್ಣೆ ಸಾಕು. ಇವಾಗ ಪೇಸ್ಟ್ ಹಾಕಬೇಕು. ಫಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಂತರ ನೈಸಾಗಿ ಕಟ್ ಮಾಡಿರುವ ಆನಿಯನ್ಗೆ, ಇದು ಕೂಡ ಅದೇ ಥರ ನೈಸಾಗಿ ಫ್ರೈ ಮಾಡಬೇಕು. ತುಂಬ ಬ್ರೌನಿ ಅಲ್ಲ, ಮೀಡಿಯಮ್, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಬಂದರೆ ಆಯಿತು. ಸೊ ಇದು ಹೆಚ್ಚಾಗಿ ನಿಮ್ಮ ಇದರಲ್ಲಿ ಸರ್ವ್ ಮಾಡೋದು ಯಾವುದ್ರ ಜೊತೆಗೆ ಸರ್ವ್ ಮಾಡ್ತೀರಿ? ತಟ್ಟೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿಗ ತಟ್ಟೆ ಇಡ್ಲಿ ಜೊತೆ ಇದನ್ನು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಗೊತ್ತಿರುತ್ತೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಇಡ್ಲಿ ಈ ಥರ ಇಲ್ಲಿ ಮಂಗಳೂರಲ್ಲಿ ಇರುವ ಕೂಡ. ಅಂದರೆ ಅದೊಂದು ಸಾಫ್ಟ್ ಆಗಿರುತ್ತೆ. ಅಂದರೆ ನಾರ್ಮಲ್ ಇಡ್ಲಿಗಿಂತ ತಟ್ಟೆ ಇಡ್ಲಿ ಚಿಕನ್ ಜೊತೆ ಇದನ್ನು ಚಾಪ್ ಜೊತೆ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ ಥರ ಒಂದು ಇರುತ್ತೆ. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಟೊಮೆಟೊನ ಹಾಕ್ತೇವೆ. ಸ್ವಲ್ಪ ಅಂದರೆ ಬಿಗ್ ಸೈಜ್ ಕಟ್ ಮಾಡಿರ್ತೀವಿ, ಯಾಕಂದರೆ ಅದು ತುಂಬ ಫ್ರೈ ಮಾಡೋಕ್ಕಿದೆ. ಬಿಗ್ ಅಂದರೆ ನಾರ್ಮಲ್, ಅಂದರೆ ಈರುಳ್ಳಿಗಿಂತ ಸ್ವಲ್ಪ ದೊಡ್ಡ ಸೈಜ್. ಫೈನ್ ಚಾಪ್ ಬೇಕಾಗಿಲ್ಲ, ಅಂದ್ರೆ ಸ್ವಲ್ಪ ಪೀಸಸ್ ಸಿಕ್ಕಿದ್ರು ಒಳ್ಳೆಯದು. ಅಂದರೆ ಸಿಗಬೇಕು, ತಿನ್ನುವಾಗ ಟೊಮೆಟೊ ಕೂಡ ಸ್ವಲ್ಪ ಫೀಲ್ ಆಗಬೇಕು. ಇದನ್ನೊಂಚೂರು ಗ್ರೈಂಡ್ ಮಾಡಿ. ಓಕೆ. ಸೊ ಪುಟಾಣಿ ಕೂಡ ಹಾಕ್ತೀರಾ ನೀವು? ಹುರಿಗಡ್ಲೆ, ಪುಟಾಣಿ ಇದಿಷ್ಟು ಹಾಕಬೇಕಾ? ಎಲ್ಲ ಹಾಕಿ, ಎಲ್ಲ ಹಾಕಿ. ಓಕೆ, ಅದರ ಜೊತೆಗೆ ಇದು ಫಸ್ಟ್ ಪುಡಿ ಮಾಡ್ಕೊಳ್ಳ ಅಂತ. ಓಕೆ. ಗ್ರೈಂಡ್ ಆಯಿತು. ಸ್ವಲ್ಪ ನೀರು ಹಾಕಿ ಮಾಡಿ. ಓಕೆ. ಸೊ ಹಾಗಾದರೆ ಈಗ ಸ್ವಲ್ಪ ಪುದೀನ ಹಾಕಿ ನೀರು ಹಾಕ್ಕೊಂಡ್ರೆ ಆಯಿತು. ಪೂರ್ತಿ ಹಾಕಬೇಕಾ ಪುದೀನ? ಪೂರ್ತಿ ಹಾಕಿ, ಎಲ್ಲ ಹಾಕಿ. ಅದರದೆಲ್ಲ ಮಿಕ್ಸ್ ಇದೆ. ಓಕೆ. ಸೊ ಪುದೀನ ಸೊಪ್ಪು, ಹಸಿಮೆಣಸು ಒಂದೆಷ್ಟು? ಒಂದು 2 ಬೇಕಿದ್ರೆ ಎಷ್ಟು ಬೇಕು, ಖಾರ ಬೇಕಿದ್ರೆ ಹಾಕಿ ಎಲ್ಲ. ಓಕೆ. ಸೊ ಚಾಪ್ ಸ್ವಲ್ಪ ಖಾರ ಇದ್ರೇ ಚೆನ್ನ ಅಲ್ಲ? ಅಂದರೆ ಕೆಲವರು ಖಾರ ಕಮ್ಮಿ ಇದೆ ಅಂತ ಖಾರ. ಜಾಸ್ತಿ. ಸೊ ನೀರು ಹಾಕ್ಲಾ? ನೀರು ನೋಡ್ಕೊಳ್ಳಿ. ಹಾಂ, ಸಾಕು. ಸೊ ಇದೀಗ ಏನು ಹಾಕ್ಲಿಕ್ಕೆ? ಇದನ್ನು ಕೂಡ ಆ್ಯಡ್ ಮಾಡಿ. ಓಕೆ. ಈಗ ಒಟ್ಟಿಗೆ ರುಬ್ಬಿ ಎಲ್ಲ. ಸೊ ಏನೆಲ್ಲ ಇದೆ ಈಗ? ಈ ಪತ್ತ ಕೂಡ ಅದಕ್ಕೆ ಹಾಕ್ಕೊಳ್ಳೋದಾ? ಹೌದೌದು, ಅದಕ್ಕೆ. ಓಕೆ. ಸೊ ಇದರಲ್ಲಿ ಈಗ ಹಾಗಾದರೆ ಜಾಯಿಕಾಯಿ ಇದೆ, ಚಕ್ಕೆ, ಲವಂಗ ಮತ್ತು ಬಡೆ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಳ್ಳೋದಾ? ಓಕೆ. ಹಾಂ, ಈರುಳ್ಳಿ ಕೂಡ. ಸೊ ಪತ್ತವನ್ನು ಕೂಡ ಇದು ಗ್ರೈಂಡ್ ಮಾಡೋದು. ಹಾಂ. ಓಕೆ, ಇವಾಗ ನೈಸಾಗಿ ರುಬ್ಬಬೇಕು. ನಾನು ರುಬ್ಬಿ ಕೊಡ್ತೀನಿ. ಎಲ್ಲ ಖಡಾ ಗರಂ ಮಸಾಲ ಹಾಕಿದ್ರಿ. ಇದಕ್ಕೆ ಆ್ಯಡ್ ಮಾಡ್ಕೊಳ್ದ? ಅಷ್ಟೇ ನೀರು ಆ್ಯಡ್ ಮಾಡಿ. ಇವಾಗ ನಾವು ಚಿಕನ್ ಆ್ಯಡ್ ಮಾಡೋಣ. ಸ್ವಲ್ಪ ನೀರು ತುಂಬ ಬೇಯಬೇಕು, ಅದಕ್ಕೆ ಹಾಕಿ. ಸೊ ಇದು ಚಿಕನ್ದು ನೀರಲ್ಲೇ ಇನ್ನೂ ಬೇಕಾಗುತ್ತೆ. ಅಂದರೆ ಪುಟಾಣಿ ನಾವು ಜಾಸ್ತಿ ಹಾಕಿರೋದ್ರಿಂದ ಅದು ಅಂದರೆ ಕಡಲೆ ಹಿಟ್ಟು ಅಲ್ವಾ? ಸೊ ಹಾಗಾಗಿ ತುಂಬ ಥಿಕ್ನೆಸ್ ಬರುತ್ತೆ. ನೀರು ಸ್ವಲ್ಪ ಇನ್ನೂ ಆ್ಯಡ್ ಮಾಡಿ.
ಸೊ ಅಷ್ಟು ಪುಟಾಣಿ ಅಗತ್ಯ ಇದೆಯಾ ಇದಕ್ಕೆ? ಇರುತ್ತೆ. ಹಾಂ ಹಾಂ ಅದಂದ್ರೆ ನಾವೀಗ ಮೊಸರು ಆ್ಯಡ್ ಮಾಡಿರಲ್ಲ, ಹಾಂ ಅದಿಲ್ಲಾದ್ರೆ ಇದನ್ನು ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ. ಹಾಂ ಅದಂದ್ರೆ ಚಾಪ್ಸ್ದು ಇಲ್ಲಾದ್ರೆ ಇದು ಬರಲ್ಲ ಅಕ್ಕ. ಈಗ ಇದು ಮಸಾಲೆ ಇರುತ್ತಲ್ಲ, ಮಸಾಲ ಸೊ ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು. ಒಂದೇ ಸೊ ಅದೇ ನಿಮ್ಮ ಮಸಾಲ ಮಸಾಲದು ಒಂದು ಸ್ಪೂನ್. ಯಾಕಂದ್ರೆ ಅದು ಬಿರಿಯಾನಿ ಮಸಾಲ ಅಂದ್ರೆ ಅದು ಇಡ್ಲಿ ಜೊತೆ ಇರುತ್ತಲ್ಲ, ಸೇಮ್ ಮಸಾಲೆ ಇರುತ್ತೆ, ಒಂದು ಸ್ಪೂನು ಮತ್ತೆ ಹಾಕ್ಬೇಕು ಅಷ್ಟೇ. ಮತ್ತೆ ಇದಕ್ಕೆ ಮೊಸರು ಆ್ಯಡ್ ಮಾಡ್ತೀವಿ. ಸೊ ಮೊಸರು ಇವತ್ತು ಆ್ಯಡ್ ಮಾಡಿಲ್ಲ, ಸೊ ಹೇಳ್ತೀವಿ. ಅದೇ ನೀವು ಹೇಳಿದ್ರಿ ಬೇಕಿದ್ದಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ದಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದಂದ್ರೆ ಈಗ ಫುಲ್ ಬಾಯ್ಲ್ ಆದ್ಮೇಲೆ ಈ ಕಲರ್ ಬರಬೇಕು. ಈ ಕಲರ್ ಬಂದ್ರೇನೆ ಎಲ್ಲ ಮಸಾಲ ಬಾಯ್ಲ್ ಆಗಿದೆ. ಅಂದ್ರೆ ಆ ನೊರೆ ಹೋಗ್ಬೇಕು. ನೊರೆ ಹೋದ್ರೇನೆ ಎಲ್ಲ ಇದು ಗ್ರೈಂಡ್ ಆಗೋದು, ಇಲ್ಲಾದ್ರೆ ಹಸಿ ಸ್ಮೆಲ್ ಹೊಡಿಯುತ್ತೆ. ನೊರೆ ಹೋದ್ರೆ ಎಲ್ಲ ಇದಾಯ್ತು ಅಂತ ಅರ್ಥ. ಚಿಕನ್ ಕೂಡ ಇನ್ನು ಬೆಂತ ಬರುತ್ತಲ್ಲ, ಚಿಕನ್ದು ಫ್ಲೇವರ್ ಕೂಡ ಬೇರೆನೆ ಬರುತ್ತೆ. ಆದ್ರೆ ಈ ತರ ಮಾಡ್ತಿರ್ಬೇಕು, ಇಲ್ಲಾದ್ರೆ ಬೇಗ ಇದಾಗುತ್ತೆ. ಯಾಕಂದ್ರೆ ಇದಕ್ಕೆ ಇದೆಲ್ಲ ಜಾಸ್ತಿ ಪುಟಾಣಿ ಹಾಕಿರೋದ್ರಿಂದ ಅದು ತಳ ಹಿಡಿಯುತ್ತೆ, ಬೇಗ ಇದಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಇದು ಮಾಡಬೇಕು. ಈಗ ಸ್ವಲ್ಪ ನಾನಾ ಮಸಾಲಾನ ಆ್ಯಡ್ ಮಾಡೋಣ ಇದಕ್ಕೆ. ಓಕೆ. ಸೊ ನೀವು ನಿಮ್ಮ ಮಸಾಲ ಹಾಕಿದರೆ ನಾವು ನಾನಾ ಮಸಾಲ ಹಾಕ್ತೀವಿ. ಅದು ಯಾವುದೇ ಅಡುಗೆಗೆ ನೀವು ಇದೊಂದು ನಾನಾ ಮಸಾಲದು ಒಂದು ಸ್ಪೂನ್ ಈ ಥರ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿ ಒಳ್ಳೆಯದಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಅಷ್ಟೇ. ಸೊ ವೆರಿ ಥಿಕ್ ಗ್ರೇವಿ. ಇದಕ್ಕೆಲ್ಲ ಈಗ ತೆಂಗಿನಕಾಯಿಗೆಲ್ಲ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇದಕ್ಕೆಲ್ಲ ತೆಂಗಿನಕಾಯಿ ಹಾಕೋಗಿಲ್ಲ, ಬಟ್ ಥಿಕ್ನೆಸ್ ನೋಡುವಾಗ ಹಾಕಿದೆ ಅಂತೇಳಿ. ಬಟ್ ಪುಟಾಣಿಯಿಂದ ಅದೊಂದು ಇದು ಬರುತ್ತೆ. ಅಂದ್ರೆ ನೀವು ಬೇರೆ ಯಾವುದೇ ತಿಂದಾಗ ಇಡ್ಲಿ ಇಲ್ಲಾದ್ರೆ ನೀರು ದೋಸೆ ಕೂಡ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ. ಈಗ ಫೈನಲ್ ಆಗಿ ಸ್ವಲ್ಪ ಇದನ್ನ ಆ್ಯಡ್ ಮಾಡೋಣ, ಕೊತ್ತಂಬರಿ ಸೊಪ್ಪು. ಸೊ ಇದು ಹಾಕಿದ್ರೆ ಆಯಿತು ಅಂತ ಅರ್ಥ. ಆಯ್ತು ಅಂತ ಅರ್ಥ. ಇದಕ್ಕೆ ಸ್ವಲ್ಪ ಏನು ಗೊತ್ತಾ, ಲಿಂಬೆಯನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಬೇಕು, ತುಂಬ ಅಲ್ಲ, ಸ್ವಲ್ಪ ಇಷ್ಟೇ. ಸೊ ಇಟ್ಸ್ ಡನ್. ಡನ್ ಡನ್. ಸೊ ಗ್ಯಾಸ್ ಆಫ್ ಮಾಡೋದಾ? ಮಾಡಿ. ಎಸ್, ಸರ್ವ್ ಮಾಡ್ಕೊಳ್ಳ. ತಗೊಳ್ಳಿ, ಸರ್ವ್ ಮಾಡಿ. ಚಿಕನ್ ಚಾಪ್ಸ್. ಥ್ಯಾಂಕ್ ಯು ಸೋ ಮಚ್. ಎರಡೂ ಕೂಡ ದೊನ್ನೆ ಬಿರಿಯಾನಿ ಕೂಡ ಒಳ್ಳೆ ಅರೋಮ್ಯಾಟಿಕ್, ಇದು ಕೂಡ ಒಳ್ಳೆ ಅರೋಮಾ ಕೊಡ್ತಾ ಇದೆ. ಸೊ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿದರೆ ಅರೋಮಾನೇ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಸೊ ಬಿಸಿ ಬಿಸಿಯಾದಂಥ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಚಾಪ್ಸ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಚಾಪ್ಸ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ಇನ್ನೊಂದೆಡೆ 1 ಕಪ್ ಪುಟಾಣಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಬಡೆ ಸೊಪ್ಪು, ಪುಲಾವ್ ಎಲೆ, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಈರುಳ್ಳಿ ಒಗ್ಗರಣೆಗೆ ಸೇರಿಸಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಕೋಳಿ ಮಾಂಸ ನೀರು ಹಾಕಿ ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಬಿರಿಯಾನಿ ಮಸಾಲ, ಚಿಕನ್ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ರುಚಿಕರವಾದ ಚಿಕನ್ ಚಾಪ್ಸ್ ಘೀ ರೈಸ್, ಇಡ್ಲಿ, ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ನಿಶಾ ಅವರೇ, 2 ಸೂಪರ್ ಆಗಿರೋಂಥ ಅರೋಮ್ಯಾಟಿಕ್ ರೆಸಿಪಿ ನಮಗೆ ಮಾಡಿಕೊಟ್ಟಿದ್ದೀರಿ. ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡುವ. ಐ ಗೆಸ್ ಫಸ್ಟ್ ಬಿರಿಯಾನಿ. ಸೊ ಒಳ್ಳೆ ಕರೆಕ್ಟಾಗಿ ಆಗಿದೆ. ಒಂದು ಬೇರೆಯೇ ಟೇಸ್ಟ್ ಅದು. ಐಗೆ ಸಹ ನಿಮ್ಮ ಪೌಡರ್ ಅಲ್ಲ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಚಿಕನ್ ಚಾಪ್ಸ್ ಸಿ ಪೀಸ್ ಮತ್ತೆ ನೋಡ್ತೀನಿ, ಬರೀ ಗ್ರೇವಿ ಮಾತ್ರ ಸಾಕು, ತೀರಾ ಬಿಸಿ ಇದೆ. ವಾವ್. ಸೊ ಒಂದು ಮಸಾಲೆ ಹಾಕಿದ್ರಲ್ಲ,
ಅದರಲ್ಲಿ ಆ ಪೆಪರಿ ಫ್ಲೇವರ್ ಕರೆಕ್ಟಾಗಿ ಸಿಗ್ತಾ ಇದೆ. ಅಂದ್ರೆ ಇಡ್ಲಿ ಜೊತೆ ಇದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಇಡ್ಲಿ ಇಲ್ಲ, ಬಟ್ ಸ್ಟಿಲ್ ಅದು ಇದು ಗೀ ರೈಸ್ಗೆ, ಇದಕ್ಕೆಲ್ಲ ಇಡ್ಲಿ, ಚಪಾತಿ, ರೋಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. 2 ರೆಸಿಪಿ ಕೂಡ ಸೂಪರ್ ಆಸಮ್, ವೆರಿ ನೈಸ್. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯಿತು. ನಿಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದೆ, ಬರಬೇಕಂತ ಅಂದ್ಕೊಂಡಿದ್ದೆ, ಹಾಗಾಗಿ ನೀವು ಇನ್ವೈಟ್ ಮಾಡಿದ್ರಿ. ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು. ಇದೇ ಥರ ನೆಕ್ಸ್ಟ್ ಟೈಮ್ ಕೂಡ ನೋಡೋಣ, ಬರ್ತಾ ಇರೋಣ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿಯನ್ನು ಬಂದು ನಮಗೆ ಆಗಾಗ ಬಂದು ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇಷ್ಟು ಒಳ್ಳೆ ರೆಸಿಪಿ ಹೇಳ್ಕೊಡುವಾಗ ನಾವು ಕೂಡ ಕೊಡಬೇಕಲ್ಲ. ಸೊ ಸಂತೋಷ್ ರೈಸ್ ಮಿಲ್ಸ್ರವರ ಕುಚ್ಚಲಕ್ಕಿ, ಥ್ಯಾಂಕ್ ಯು. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲಿ ಅಂತ ಅವರ ಟ್ಯಾಗ್ಲೈನ್ ಇದೆ. ಸೊ ನೀವು ಇಂಥದ್ದೆಲ್ಲ ಅಡುಗೆ ಮಾಡುವಾಗ ಇದು ಬಟ್ಟೆ ಎಲ್ಲ ಸ್ಟೇನ್ ಆಗುವಂಥದ್ದು ಜಾಸ್ತಿ. ಸೊ ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ಒಳ್ಳೆ ಶುಭ್ರವಾಗಿರುತ್ತೆ ಬಟ್ಟೆಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್ವಾಗಿತ್ತು 2 ರೆಸಿಪಿ ಕೂಡ. ಆಹಾ, ಮೌತ್ ವಾಟ್ರಿಂಗ್. ಸೊ ದೊನ್ನೆ ಬಿರಿಯಾನಿ ಆಗಿರಲಿ, ಚಿಕನ್ ಚಾಪ್ಸ್ ಆಗಿರಲಿ, ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.